ಕೋಸ್ಟಲ್ ವುಡ್ ನಲ್ಲಿ ಸಖತ್ತು ಸದ್ದು ಮಾಡ್ತಾ ಇರೋ ಸಿನಿಮಾ ಅಂದ್ರೆ ಅದು ರಾಜೇಶ್ ಬ್ರಹ್ಮ ಅವರ ನಿರ್ಮಾಣದ ಹಾಗೆ ಜೆಪಿ ತುಮಿನಾಡು ನಿರ್ದೇಶನದ ಕಟಪಾಡಿ ಕಟ್ಟಪ್ಪ. ಈಗಾಗಲೇ ಪ್ರಪಂಚದಾದ್ಯಂತ ತೆರೆಕೊಂಡು ಗೆಲುವಿನ ಪತಾಕೆ ಹಾರಿಸಿದ ಕಟಪಾಡಿ ಕಟ್ಟಪ್ಪ ಚಿತ್ರದಿಂದ ಕೋಸ್ಟಲ್ ವುಡ್ಗೆ ಹೊಸ ನಾಯಕ ನಾಯಕಿ ಹಾಗೆ ಸಹ ಕಲಾವಿದರ ಎಂಟ್ರಿಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಿರುವ ಉದಯ್ ಪೂಜಾರಿ ಕಟಪಾಡಿ ಕಟ್ಟಪ್ಪ ಚಿತ್ರದ ಮೂಲಕ ತಾನೊಬ್ಬ ಉತ್ತಮ ನಟ ಎಂದು ತೋರಿಸಿಕೊಟ್ಟಿದ್ದಾರೆ. ತಾನು ನಾಯಕ ನಟನಾಗಿ ಕಾಣಿಸುವ ಬಗ್ಗೆ ಯಾವುದೇ ಕನಸು ನಿರೀಕ್ಷೆಗಳೇ ಇಲ್ಲದ ಉದಯ್ ಪೂಜಾರಿ ಅವರಿಗೆ ಚಿತ್ರದಲ್ಲಿ ಅವಕಾಶ ಸಿಕ್ಕಿರೋದೇ ಬಲು ಇಂಟ್ರೆಸ್ಟಿಂಗ್ ವಿಚಾರ. ಅದು ಏನೇ ಇರಲಿ, ಆದ್ರೆ ಕಟ್ಟಪ್ಪ ಚಿತ್ರದಲ್ಲಿ ಪೂಜಾರಿ ಅವರ ಮೊಟ್ಟ ಮೊದಲ ಅಭಿನಯ ಆಗಿದ್ರೂ ಅನುಭವಿಯಂತೆ ಅಭಿನಯಿಸಿದ್ದಾರೆ ಅನ್ನೋದೇ ವಿಶೇಷ. ಇನ್ನು ನಿರ್ದೇಶಕ ಜೆಪಿ ತುಮಿನಾಡು ಅವರ ಶ್ರಮ ಕಲಾವಿದರೆಲ್ಲರ ನಟನೆಯಲ್ಲಿ ಎದ್ದು ಕಾಣ್ತಾ ಇದೆ. ಏಕೆಂದರೆ ಬೆರಳೆಣಿಕೆಯ ಕಲಾವಿದರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ಹೊಸ ಕಲಾವಿದರೇ. ಪ್ರತಿಯೊಬ್ಬರ ನಟನೆಯಲ್ಲೂ ಯಾವುದೇ ರಾಜಿ ಇಲ್ಲದಂತೆ ಚಿತ್ರ ಮೂಡಿಬಂದಿದೆ. ಈ ಮೂಲಕ ಕೋಸ್ಟಲ್ ವುಡ್ಗೆ ನಾಯಕ ನಾಯಕಿಯ ಜೊತೆ ಒಂದಿಷ್ಟು ಸಹ ಕಲಾವಿದರ ಎಂಟ್ರಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.